ಇತ್ತೀಚೆಗೆ ಸುಬ್ರಹ್ಮಣ್ಯ ವಲಯ ರಕ್ಷಿತಾರಣ್ಯದಲ್ಲಿ ಮರಕಳ್ಳತನ ಆಗುತ್ತಿರುವ ಬಗ್ಗೆ ದೂರು ನೀಡಿರುವ ಐತೂರು ಮಜೂರು ನಿವಾಸಿ ಪ್ರಸಾದ್ ಎಂಬವರ ಮನೆ ಮೇಲೆ ಅರಣ್ಯಾಧಿಕಾರಿಗಳಿಂದ ನಡೆದ ದಾಳಿಯನ್ನು ಖಂಡಿಸಿರುವ ಸಾಮಾಜಿಕ ಕಾರ್ಯಕರ್ತರು ಮುಂದಿನ ಹೋರಾಟದ ರೂಪುರೇಷೆಗಾಗಿ ಮಾರ್ಚ್ 7ರಂದು ಅವರ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಇತ್ತ ರೈತ ಸಂಘದ ಪದಾಧಿಕಾರಿಗಳು ಕಡಬ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ನೀತಿ ಸಾಮಾಜಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ಜಯಂತ್ ಟಿ ಹಾಗೂ ಉಪ್ಪಿನಂಗಡಿಯ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಡಿಕೋಸ್ತಾ ಇನ್ನು ಸುಳ್ಯ ತಾಲೂಕು ರೈತ ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರು ಕಡಬ ಪೊಲೀಸ್ ಠಾಣೆಯ ಮುಂದೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ವೃದ್ಧ ಮಹಿಳೆಯೊಬ್ಬರು ದಾಂಧಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಪೊಲೀಸರು ಎಫ್ಐಆರ್ ದಾಖಲಿಸಲು ಮುಂದಾಗದೆ ಅರಣ್ಯ ಇಲಾಖೆಗೆ ಬೆಂಬಲವಾಗಿ ನಿಂತಿರುವುದು ವಿಷಾದದ ಸಂಗತಿ ಎಂದು ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದರು. ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪವನ್ನು ಪಡೆಯಲಿದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನು ಅವರ ಏನು ಸಣ್ಣ ಒಂದು ವೃದ್ಧೆಯಾದಂತಹ ತಾಯಿ ಇದ್ದಾರೆ, ಅದೇ ರೀತಿ ಅವರ ಹೆಂಡತಿ ಇದ್ದಾರೆ, ಮಕ್ಕಳು ಇದ್ದಾರೆ. ಅವರ ಮೇಲೆ ನಡೆದಂತಹ ದೌರ್ಜನ್ಯವನ್ನು ಖಂಡಿಸ್ತೇವೆ. ಅದಕ್ಕೆ ನ್ಯಾಯ ದೊರಕಿಸಿಕೊಡ್ಲಿಕ್ಕೋಸ್ಕರ ಯಾವ ತ್ಯಾಗ ಕೂಡ ನಾವು ಸಿದ್ಧ ಇದ್ದೇವೆ ಎನ್ನುವಂತ ಮಾತನ್ನು ಹೇಳ್ತಾ ಮುಂದಿನ ಹೋರಾಟಕ್ಕೆ ನಾವು ನಮ್ಮ ತಂಡದಿಂದ ಹಾಗೂ ನಮ್ಮ ಉಪ್ಪನಹಳ್ಳಿಯವರು ಈ ಒಂದು ಕಳಬ ಸುಬ್ರಹ್ಮಣ್ಯ ಅಲ್ಲಿ ನಡೆದಿರುವ ಅರಣ್ಯ ಇಲಾಖೆಯವರು ನಮ್ಮ ದಬ್ಬಾಳಿಕೆ ವಿಷಯ ಸಂಬಂಧಿಸಿ ಅವರ ಮನೆಗೆ ಬಂದಿರ್ತೀವಿ. ಮೊದಲನಾಗಿ ಪೊಲೀಸರು ಇಲಾಖೆಯವರು ಬಂದು ಹೋಗಿರೋದಕ್ಕೆ ದೊಡ್ಡ ಸಾಕ್ಷಿ ನಿಮಗೆ ತೋರಿಸ್ತಾ ಇದೀವಿ. 2 ದೊಣ್ಣೆ ಇತ್ತು. ಒಂದನ್ನು ಹಾಸ್ಪಿಟಲ್ ತಗೊಂಡು ಹೋದಾಗ ಹಾಸ್ಪಿಟಲ್ ಪೊಲೀಸರು ತಗೊಂಡು ಹೋಗ್ಯಾರಂತೆ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಚ್ಛಪಡೋಣ, ಈ ಮಗು ಅವತ್ತಿಂದ ಅಳೋದು ನಿಲ್ಲಿಸ್ತಿಲ್ಲಂತೆ. ಅವತ್ತಿಂದ ಈ ಮಗು ಅಳೋದು ನಿಲ್ಲಿಸ ರಾತ್ರಿ ಎಲ್ಲ ಬೈದು ಅವ್ರು 2ನೇ ತಾರೀಕು 12 ಗಂಟೆ ಬಂದು 3ನೇ ತಾರೀಕು ಬೆಳಿಗ್ಗೆ ಜಾವ 4:45 ತನಕ ಅವರ ದಬ್ಬಾಳಿಕೆಯನ್ನು ಇಲ್ಲಿ ಮಾಡಿದ್ದಾರೆ. ಅವರಿಗೆ ಫ್ಯಾಮಿಲಿ ಇದೆ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ, ಕುಟುಂಬದಲ್ಲಿ ಹುಟ್ಟಿದವರು ಅಂತ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲ, ಎಣ್ಣೆ ಹೊಡೆದು ಬಂದಿರೋದು ಅವರಿಗೆ. ಅವ್ರ ಕಾನೂನು ಮೀರಿ ಅವ್ರ ಬಟ್ಟೆಗೆ ಒಂದು ಗೌರವ ಕೊಡದೆ ನಾನು ಸಮಾಜದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತ ಚಿಂತೆ ಇಲ್ಲದೆ ಆ ಎಣ್ಣೆ ಫೋರ್ಸಲ್ಲಿ ಬಂದಿದ್ದಾರೆ. ಇವ್ರನ್ನ ನಾಚಿ ಆಗಬೇಕು. ನೀವು ಬನ್ನಿ ಬೇಡ ಅಂತ ಹೇಳಲ್ಲ, ಮರಕದ್ದಿಯನ್ನು ಇಟ್ಕೊಳ್ಳಿ, ಮರಕದ್ದಿಯನ್ನು ಕರ್ಕೊಂಡು ಹೋಗಿ ಯಾರಿದ್ರು. ಆದ್ರೆ ಈ ಮನೆ ಬಂದು ಈ ಡೋರ್ ಹೊಡೆದು ಒಳಗೆ ಹೋಗಿ ಅಲ್ಲಿ ನಿಮ್ಮೆಲ್ಲ ಕಾಲ್ಬಾರ್ ಮಾಡಿ ಆ ಅಮ್ಮ ಮಾತಾಡ್ತಾ ಇದ್ದಾರೆ. ಒಂದು ಪೊಲೀಸ್ ಇಲಾಖೆಯಲ್ಲಿ ಹೋಗ್ಲಿಕ್ಕೆ ಭಯ, ಅರಣ್ಯ ಇಲಾಖೆ ಹೋಗ್ಲಿಕ್ಕೆ ಭಯ ಎಲ್ಲರಿಗೂ.